ತುಕ್ಕು ಹಿಡಿದು ಅಪಾಯವನ್ನ ಆಹ್ವಾನಿಸುತ್ತಿದೆ ನಿರುಪಯುಕ್ತವಾದ ವಿದ್ಯುತ್ ಟವರ್. 15 ವರ್ಷ ಕಳೆದರೂ ಮುಕ್ತಿ ಸಿಗದ ವಿದ್ಯುತ್ ಟವರ್ನಿಂದ ಸ್ಥಳೀಯರಿಗೆ ಹೆಚ್ಚಿದ ಆತಂಕ. ಅವಘಡ ಸಂಭವಿಸುವ ಮುನ್ನ ಟವರ್ ತೆರವುಗೊಳಿಸಿ ಎಂದು ಸಾರ್ವಜನಿಕರ ಆಗ್ರಹ. ಈ ಕಥೆ ಎಲ್ಲಿಯದ್ದು? ಟವರ್ ತೆರವುಗೊಳಿಸಲು ಎದುರಾದ ಸಮಸ್ಯೆ ಏನು? ಈ ಸ್ಟೋರಿ ನೋಡಿ. ಮಂಗಳೂರಿನ ಪದವಿನಂಗಡಿ ಸಮೀಪದ ದೇವಿನಗರದಲ್ಲಿ ಕಳೆದ 15 ವರ್ಷಗಳಿಂದ ನಿರುಪಯೋಗಿ ವಿದ್ಯುತ್ ಟವರ್ ಒಂದು ಅವಘಡಕ್ಕಾಗಿ ಕಾಯುತ್ತಿರುವಂತಿದೆ. ಆ ಟವರ್ ಕೆಳಭಾಗದಲ್ಲಿ 3-4 ಮನೆಗಳಿದ್ದು ಆತಂಕದಲ್ಲೇ ಜೀವನ ಸಾಗಿಸುವಂತಾಗಿದೆ. ಟವರ್ ಬುಡದಲ್ಲಿ ಸಾರ್ವಜನಿಕ ರಸ್ತೆಯೂ ಇದ್ದು ವಾಹನಗಳು ಸಂಚರಿಸುವಾಗ ಏನಾದರೂ ತುಕ್ಕು ಹಿಡಿದ ಟವರ್ ಬಿದ್ದರೆ ಮುಂದೆ ನಡೆಯುವ ಅನಾಹುತಕ್ಕೆ ಯಾರು ಹೊಣೆ? ಅಲ್ಲದೆ ಪುಟ್ಟ ಮಕ್ಕಳು ಅಲ್ಲೇ ಓಡಾಡುತ್ತಿರುವುದರಿಂದ ಸ್ಥಳೀಯರ ಆತಂಕ ಮತ್ತಷ್ಟು ಹೆಚ್ಚಿದೆ. ವಿದ್ಯುತ್ ಟವರ್ ಕನೆಕ್ಷನ್ ತಪ್ಪಿಸಿ ಹಲವು ವರ್ಷಗಳೇ ಉರುಳಿ ಹೋಗಿದೆ. ಕಬ್ಬಿಣದ ಟವರ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದ್ದು ದಿನದಿಂದ ದಿನಕ್ಕೆ ಬಲ ಕಳೆದುಕೊಳ್ಳುತ್ತಿದೆ. ಟವರ್ ಮೇಲ್ಭಾಗದಲ್ಲಿ ಕೆಲವೊಂದು ಭಾಗಗಳು ನೇತಾಡುತ್ತಿದ್ದು ಬೀಳುವ ದುಸ್ಥಿತಿಯಲ್ಲಿದೆ. ನಿರುಪಯೋಗಿಯಾದ್ರೂ ವಿದ್ಯುತ್ ಟವರ್ ತೆರವುಗೊಳಿಸುವುದಕ್ಕೆ ಯಾಕಿಷ್ಟು ಮೀನಾಮೇಷ ಎಂಬುದೇ ಸದ್ಯ ಉತ್ತರ ದೊರಕದ ಪ್ರಶ್ನೆ. ಅನಾಹುತ ನಡೆದ ಬಳಿಕ ನೀಡುವ ಪರಿಹಾರ ಯಾಕೆ? ಅನಾಹುತ ಸಂಭವಿಸುವ ಮುನ್ನವೇ ತೆರವುಗೊಳಿಸಿ ಎಂದು ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪದಂಗಡಿ ದೇವಿನಗರ ಮೊದಲು ಕೊರಗ ಜನ ಹೊಲದಲ್ಪ ಒಂಜಿ ಕಂಬ ಒಂಜಿ 15 ವರ್ಷ ಕರೆಂಡು ಆನ ಬೇತ ಲೈನ್ ಒಯ್ತಿದ್ದೇರು ಆನೆಲ್ಲ ಎಂದೇನು ನನ್ನ ಏರ್ಲ ಸಾದಿಡು ಪೋನಾಗ ಅಂಚಿಂಚಿ ಬೂಡ್ದು ಏನೆಲ್ಲ ಸೈತಿ ಬಕ್ಕ ಬರ್ಪೇರು ಆನ ಭರತ್ ಕುಮಾರ್ಗೆಲ್ಲ ತೊಜಪಾದೇರು ಪಕ್ಕ ನಮ್ಮ ಕೋಆಪರೇಟರ್ ಸಂಗೀತ ನಾಯಕರೆಲ್ಲ ಪಂತುಂಡು ಆನೆಲ್ಲ ಒರಿಲ ಬತ್ತದ ದಾಲ ಅವೆನ್ ತೂದು ದೆಪ್ಪುನ ಅಂದ ಜಿಜ್ಜಿ ಅಂಚಾದ ಎಂಕ್ಲು ಒಂಜಿ ನನ್ನ ಇಂಜಲ ಬೂರ್ದು ನನ್ನ ಏರ್ಲ ಸೈತಿ ಬಕ್ಕ ಬರ್ಪಿ ನೆಡ್ದು ಎಂಕ್ಲು ಒಂಜಿ ಈ ಏರಿಯಾದಾಗ್ಲು ಪೂರ ಸೇರಿದು ಒಂಜಿ ಕಂಪ್ಲೇಂಟ್ ಕೊಡ್ತೀವಿ. ಬತ್ತದ ಕೋಆಪರೇಟರ್ದಾಗ್ಲು ಬತ್ತದ ತೂದು ಓದ್ತೇರು ದೆಪ್ಪ ಅಂತೇರು ಆಂಡಲ್ಲ ಇತ್ನೆಟೆಲ್ಲ ಬತ್ತದ ದೆಪ್ಪನ ಅಂದಾಜು ಇಜ್ಜಿ ಅವು ನನ್ನ ತೂನಾಗ ಪೂರ ಕುಂಬಾದು ಬೂರ್ದು ಬೋಪಿನ ಅಂದಾಜಿಂಡು ಗಾಳಿ ಪೂರ ಬನ್ನಾಗ ಬೂರ್ಲ ಕಾಪುಂಡವು ಮುಲ್ತಾಗ್ಲು ಪೂರ ಪೋಡಿದೊಂಜಿ ಎಂಕ್ಲೊಂಜಿ ಕಂಪ್ಲೇಂಟ್ ಡೈಜೋಲ್ಗೆ ಕಂಪ್ಲೇಂಟ್ ತೆರಿಪಾಯಿ ಭರತ್ ಶೆಟ್ಟಿಡ ಬತ್ತು ಹೋದು ತೂದು ಪೋತೇರು ಆಪಾಗ ಐದು ಬಕ್ಕ ಆಯ್ತ ಸುದ್ದಿ ಇಜ್ಜಿ ಅದು ಬಕ್ಕ ಮೇಡಲ್ಲ ಬಂತಂದು ಕೋಆಪರೇಟರ್ಲೆಲ್ಲ ಬಂತು ನಾನೆಲ್ಲ ಬತ್ತು ತೂದು ಪೋತೇರು ಹತ್ತಿ ಬಕ್ಕ ದಾಲೈತ ವಿಷಯಡೆ ಬೈಚಿ ಇಲ್ಲ ಬಂಡ ಸಾದಿ ಉಂಡು ಬಕ್ಕ ಸಮಸ್ಯೆ ಹಂಚಿದ ಮಿತ್ರ ಬೋಪೇರು ಬಕ್ಕ ಇಲ್ಲದಕ್ಲೆ ಪೂರ ಸಮಸ್ಯೆ ಉಂಡು ಒಂಜೆಲ್ಲ ಬೂರ್ದು ಇಂಜಲ ಆಂಡ ಗಾಳಿ ಪೂರ ಬರ್ತದೆ ಐದು ಬಕ್ಕ ಬರ್ಪೇರು ಐದು ದುಂಬು ಏರ್ಲ ಬರ್ತದೇರು ಐದು ದುಂಬೆ ದೆತ್ತು ನಂಗೆ ಎಡ್ಡೆತ್ತನು. ತುಕ್ಕು ಹಿಡಿದಿರುವ ವಿದ್ಯುತ್ ಟವರ್ ಸಮೀಪದಲ್ಲೇ ಧಾರ್ಮಿಕ ಕ್ಷೇತ್ರವೊಂದಕ್ಕೆ ಸಂಬಂಧಪಟ್ಟಂತಹ ಸಭಾಂಗಣವೂ ಇದ್ದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಾಗ ಸಾವಿರಾರು ಮಂದಿ ಸೇರುತ್ತಾರೆ. ಈ ಸಂದರ್ಭದಲ್ಲೇನಾದ್ರೂ ವಿದ್ಯುತ್ ಟವರ್ ಬಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸಬಹುದು. ಇನ್ನು ಈ ವಿದ್ಯುತ್ ಟವರ್ ಕೆಪಿಟಿಸಿಎಲ್ಗೆ ಸಂಬಂಧಪಟ್ಟಂತಹ ಕಾಮಗಾರಿ ಇದಾಗಿದ್ದು 35 ಕೆವಿ ಇದ್ದಂತಹ ಲೈನ್ ಅನ್ನ 110 ಕೆವಿಗೆ ಅಭಿವೃದ್ಧಿಪಡಿಸಲು ಯೋಜನೆಯನ್ನ ರೂಪಿಸಲಾಗಿತ್ತಾದ್ರೂ ಸ್ಥಳೀಯರು ಕೋರ್ಟ್ ಮೊರೆ ಹೋದ ಕಾರಣ ನ್ಯಾಯಾಲಯ ಅದಕ್ಕೆ ಸ್ಟೇ ನೀಡಿದೆ. ಹೀಗಾಗಿ ವಿದ್ಯುತ್ ಟವರ್ ತೆರವುಗೊಳಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಆದರೆ ಆ ವಿದ್ಯುತ್ ಟವರ್ ಬೀಳುವುದಿಲ್ಲ ಎಂಬ ಭರವಸೆಯನ್ನ ಸಂಬಂಧಪಟ್ಟವರು ಕರೆಯ ಮೂಲಕ ದೈಜ್ ವರ್ಲ್ಡ್ ವಾಹಿನಿಗೆ ಭರವಸೆಯನ್ನ ನೀಡಿದ್ದಾರೆ. ಆದರೆ ತುಕ್ಕು ಹಿಡಿದಿರುವ ದುಸ್ಥಿತಿ ನೋಡುವಾಗ ಸ್ಥಳೀಯರಿಗೆ ಆತಂಕ ಹೆಚ್ಚುತ್ತಿದೆ. ಇಂಕ್ಲೆಗ ಬಂದು ದೆಪ್ಪೋಡು ಬಂದಿಂಗ್ಲಿ ರಾತ್ರಿಗೆ ಬರ್ಸಪುರ ಬಂದಾಗ ರಾತ್ರಿ ನಿದ್ರೆ ಅರ್ಪುಜಿ ಪೋಡಿದೆ ಜೋಕುಲ್ಲ ಮೆಟಿ ಪೋದು ಗುಬ್ಬುವ ಅವತ್ತು ಅಪಗ ಓಲ್ ಊರುನು ಪಂಡ್ರ ಅಪ್ಪುಜಿ ಅಲ್ಲ ಜೀವಗ ಪಕ್ಕ ಹೆಚ್ಚು ಕಡಿಮೆ ಅಂಡ ಬೊಕ್ಕ ಎಂಚಿನ ಕೊಡದುಲ್ಲದಾದ ಪ್ರಯೋಜನ ಮಗಳು ಏಪದಿಂಚಂಗೆ ಪನ್ನೊಂದುಲ್ಲ ಎಂಕ್ಲಿ ತಿಕ್ಕಿನಗಳ್ಳ ಪೂರ ಬಂತು ಅಲ್ಲ ಓಲ ಪ್ರಯೋಜನ ಆಯ್ತು ಇತ್ನೇಟ ಸಾಧಾರಣ 15 ವರ್ಷ ಅಂಡೆ 15 ವರ್ಷದಿಂಚಿ ಇಂದುವೆ ಕಂಪ್ಲೇಂಟ್ ಒಂದತ್ತಂದೆ ಬೇರ್ಲ ತುಂಬ ಇಜ್ಜಿರು ಅವು ದೆಪ್ಪವ ಅಂದ್ರೆ ತೂದು ಪೂರ ಒಪ್ಪಿರ ಅವ್ರು ಬದು ಸೆಟ್ಲ ಬದು ಸರಿ ತೂದು ಎರಡನ್ನು ಪಂಡಿರ ಫೋಟೋ ದೆಪ್ಪಲ ಪಂಡಿದ್ದು ಪೂರ ಹೋಗ್ತೀರು ಪನ್ನಾಗ ದೆಪ್ಪ ಇವ್ರು ಬಂಡದೆ ಹಾಕೊಂಡು ಬಕ್ಕ ಸುದ್ದಿ ಅಜ್ಜಿ ಹಾಕೊಂಡು ಅಲ್ಲ ಎಂಕ್ಲಿಗೆ ಅವು ಇತ್ತೆ ಮಸ್ತ್ ಪ್ರಾಬ್ಲಮ್ ಆತಂಡು ಮಸ್ತ್ ಪೋಡಿಗೆದ ವಿಷಯ ಆತಂಡು ಜೋಕುಲ ಇದು ಅಡಿಟೆ ಪೂವ ಅಲ್ಲ ಇದ್ದಿಲ್ಲ ಜೋಕುಲು ಪೂರಲ್ಲಿ ಆ ಓನಿಡೆ ಪೋಡತ್ತೆ ಏಕಲ್ ಪೂರ ಅಲ್ಲ ಬೂರ್ದು ಏನಾರು ಮಂಡೆ ಬೂರ್ದು ಜೀವಕ ಉಂಟು ಅಲ್ಲ ಒಂಜಿ ಪೀಸ್ ಬೂರ್ದೇ ಉಂಡು ಜೀವನೇ ಬಕ್ಕ ಪರಿಹಾರ ಕಂಬ ಪೂರ್ಣ ಫುಲ್ ಮಗುರ್ನು ಬಂದು ಹೆಂಗೆ ಪನ್ಪೂಜಿ ಇದು ಒಂಜಿ ಪೀಸ್ ಮಂಡೆ ಬೂರ್ಂಡ ఒక దాదాని పెరల ವಿದ್ಯುತ್ ಟವರ್ನಿಂದ ಅನಾಹುತ ಸಂಭವಿಸುವ ಮುನ್ನವೇ ಈ ವಿದ್ಯುತ್ ಟವರ್ ಅನ್ನ ಮೆಸ್ಕಾಂ ಇಲಾಖೆ ತೆರವುಗೊಳಿಸಲಿ ಎಂಬುದೇ ನಮ್ಮ ಆಗ್ರಹ. ಅಹಮದ್ ಬಾಬಾ ಮಂಜೂರು, ದೈಜ್ ವರ್ಲ್ಡ್ 24/7.